ततो जयामुदीरयेत् नष्टप्रायेषु अभद्रेषु नित्यं भागवतसेवया भगवती उत्तमा श्लोके भक्तिर्भवति नैष्ठिकी. ಮತ್ತಾಜಿ ಲೆಟರ್ 6 ಇಂದ ಓದಿಸ್ಬೇಕು. ರತ್ನ ಬಸವರಾಜ್ ಓದಿದ್ದಾರೆ ಅದನ್ನು. ನೀವೇ ಓದಿ ಹೇಳಿ ಮಾತಾಜಿ ಯಾರು ಅಂತ ಹೇಳಿ. ಓಕೆ. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. जय अद्वैत चंद्र जय भक्त वृंद. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. जय अद्वैत चंद्र जय भक्त वृंद. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. जय अद्वैत चंद्र जय गौर भक्त वृंद. हरे कृष्णा 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्णा 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 हरे 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 राम राम राम. हरे कृष्ण 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 हरे 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 राम 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 हरे हरे. ಒಂದು सन्यासी आये य करे गायन नाचन ना करे वेदांत पाठ करे संकीर्तನ. ರೋಹಿಣಿ ಎಸ್ ಭಟ್ ಮಾತಾಜಿ. ಅವರಿಗೆ ಓದ್ಲಿಕ್ಕೆ ಆಗುದಿಲ್ಲ ಮಾತಾಜಿ, ಬೇಡ ಆಗುದಿಲ್ಲ ಮಾತಾಜಿ ಅವ್ರು ಹೇಳಿದಾಗೆ. ಓಕೆ ಓಕೆ ಸರಿ ಮಾತಾಜಿ. ಉಮಾದೇವಿ ಮಾತಾಜಿ. ಉಮಾದೇವಿ ಕೂಡ ಬೇಡ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ ಪ್ರಭುಜಿ. ಓದ್ಲಾ ಮಾತಾಜಿ? ಇರಿ ಪ್ರಭುಜಿ, ನೇಮ್ಸ್ ಕರೀತಾ ಇದ್ದೀನಿ ನಾನು. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಆಲ್ಫಾಬೆಟ್ ಕರೀತಾ ಇದ್ದೀನಿ ಪ್ರಭುಜಿ. 6 ಲೆಟರ್ ಇಂದ ಓದಿಸ್ಬೇಕು. ಎಸ್ ಮಾತಾಜಿ. ಸರಿ ಕೃಷ್ಣ. ಹರೇ ಕೃಷ್ಣ. ಸರಿ, ಉಮಾದೇವಿನೂ ಆಗಲ್ಲ. ಉತ್ತಮ ಪದ್ಮಾದೇವಿ ದಾಸಿ. ಉಮಾ ಕುಲಕರ್ಣಿ ಮಾತಾಜಿ. ಎಸ್ ಎಸ್ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಸನ್ಯಾಸಿ ಏಯ ಕರೆ ಗಾಯನ ನಚನ ನಾ ಕರೆ ವೇದಾಂತ ಪಾಠ ಕರೆ ಸಂಕೀರ್ತನ. ಸನ್ಯಾಸಿ ಜೀವನದಲ್ಲಿ ವೈರಾಗ್ಯದಲ್ಲಿರುವ ವ್ಯಕ್ತಿಯು ಕಾಯಿಯ ಅಂತಹ ಸ್ಥಾನವನ್ನು ಸ್ವೀಕರಿಸಿ ಕರೆ ಮಾಡುತ್ತಾರೆ. ಗಾಯನ ಹಾಡುವುದು, ನಾಚನ ನಟಿಸುವುದು, ನಾ ಕರೆ ಆಚರಿಸುವುದಿಲ್ಲ. ವೇದಾಂತ ಪಾಠ ವೇದಾಂತ ತತ್ವಶಾಸ್ತ್ರದ ಅಧ್ಯಯನ, ಕರೆ ಸಂಕೀರ್ತನ ಕೇವಲ ಸಂಕೀರ್ತನೆಯಲ್ಲಿ ಮಗ್ನರಾಗಿರುತ್ತಾರೆ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಪಾಕಿದೆ. ನಿಂದಕರು ಹೇಳುತ್ತಾರೆ, ಸನ್ಯಾಸಿಯಾಗಿದ್ದರೂ ವೇದಾಂತದ ಅಧ್ಯಯನದಲ್ಲಿ ಅವರು ಆಸಕ್ತಿ ವಹಿಸುವುದಿಲ್ಲ. ಬದಲಿಗೆ ಅವರು ಸದಾ ಸಂಕೀರ್ತನೆಯಲ್ಲಿ, ನರ್ತನ ಗಾಯನದಲ್ಲಿ ಮಗ್ನರಾಗಿರುತ್ತಾರೆ. ಭಾವಾರ್ಥ: ಸುದೈವದಿಂದಲೋ ಅಥವಾ ದುರ್ದೈವದಿಂದಲೋ ನಮ್ಮ ಸಂಕೀರ್ತನಾ ವಿಧಾನವನ್ನು ಟೀಕಿಸುವ ಹಾಗೂ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲವೆಂದು ಆಪಾದಿಸುವ ಮಾಯವಾದಿಗಳನ್ನು ನಾವು ಸಂಧಿಸುತ್ತಿರುತ್ತೇವೆ. ನಾವು ಅನೇಕ ಸಂಪುಟಗಳನ್ನು ಇಂಗ್ಲಿಷಿಗೆ ಅನುವಾದಿಸಿದ್ದು, ಅವುಗಳನ್ನು ವಿದ್ಯಾರ್ಥಿಗಳು
ನಮ್ಮ ದೇವಾಲಯಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಕ್ರಮ ತಪ್ಪದೆ ಅಧ್ಯಯನ ಮಾಡುತ್ತಿರುವುದು ಅವರಿಗೆ ಗೊತ್ತಿಲ್ಲ. ನಾವು ಪುಸ್ತಕಗಳನ್ನು ಬರೆಯುತ್ತೇವೆ, ಮುದ್ರಿಸುತ್ತೇವೆ. ನಮ್ಮ ವಿದ್ಯಾರ್ಥಿಗಳು ಅವುಗಳನ್ನು ಅಧ್ಯಯನ ಮಾಡುತ್ತಾರೆ, ಜಗತ್ತಿನಾದ್ಯಂತ ವಿಚಾರಿಸುತ್ತಾರೆ. ಯಾವ ಮಾಯಾವಾದಿ ಪಂಥವು ನಮ್ಮಲ್ಲಿರುವಷ್ಟು ಗ್ರಂಥಗಳನ್ನು ಪ್ರಕಟಿಸಲಾರದು. ಇಷ್ಟಾದರೂ ಅಧ್ಯಯನದಲ್ಲಿ ನಮಗೆ ಆಸಕ್ತಿ ಇಲ್ಲವೆಂದು ಅವರು ನಿಂದಿಸುತ್ತಾರೆ. ಅಂತಹ ಆಪಾದನೆಗಳು ಸಂಪೂರ್ಣ ಸುಳ್ಳು. ಆದರೆ ನಾವು ಅಧ್ಯಯನ ಮಾಡಿದರೂ ಮಾಯಾವಾದಿಗಳ ಅರ್ಥಹೀನ ಗ್ರಂಥಗಳನ್ನು ಅಧ್ಯಯನ ಮಾಡುವುದಿಲ್ಲ. ಮಾಯಾವಾದಿ ಸನ್ಯಾಸಿಗಳು ಸಂಕೀರ್ತನೆಯನ್ನಾಗಲಿ ಅಥವಾ ನರ್ತನವನ್ನಾಗಲಿ ಮಾಡುವುದಿಲ್ಲ. ಅವರು ತಾಂತ್ರಿಕ ಆಕ್ಷೇಪಣೆ ಏನೆಂದರೆ, ಸಂಕೀರ್ತನೆ ಮತ್ತು ನರ್ತನದ ಈ ವಿಧಾನವನ್ನು ತೌರ್ಯತ್ರಿಕ ಎಂದು ಕರೆಯಲಾಗುತ್ತಿದ್ದು, ಸನ್ಯಾಸಿಯಾದವನು ಅಂತಹ ಕಾರ್ಯಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡು ವೇದಾಂತದ ಅಧ್ಯಯನದಲ್ಲಿ ತನ್ನ ಸಮಯವನ್ನು ತೊಡಗಿಸಿಕೊಳ್ಳಬೇಕು. ದಿಟ್ಟದಲ್ಲಿ ಅಂತಹ ಜನರು ವೇದಾಂತವೆಂದರೇನೆಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಗವದ್ಗೀತೆಯಲ್ಲಿ 15:15 ಕೃಷ್ಣ ಹೀಗೆ ಹೇಳುತ್ತಾನೆ, ವೇದೇಶ ಸರ್ವೇ ರಹವೇಮ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಎಲ್ಲಾ ವೇದಗಳಿಂದ ನನ್ನನ್ನು ತಿಳಿಯಬೇಕು. ದಿಟದಲ್ಲಿ ನಾನೇ ವೇದಾಂತದ ಸಂಕಲನಕಾರ, ನಾನೇ ವೇದಗಳನ್ನು ಅರಿತ ಜ್ಞಾನಿ. ಪ್ರಭು ಕೃಷ್ಣನೇ ವೇದಾಂತದ ವಾಸ್ತವ ಸಂಕಲನ. ಹರೇ ಕೃಷ್ಣ. ಒಂದು ನಿಮಿಷ ಮಾತಾಜಿ, ಓದಿ ಮಾತಾಜಿ. ವೇದಾಂತದ ಶಾಸ್ತ್ರ ಸಂಕಲನಕಾರ. ಅವನು ನುಡಿದಿದ್ದೆಲ್ಲ ವೇದಾಂತ ತತ್ವಜ್ಞಾನ. ದೇವೋತ್ತಮ ಪರಮಪುರುಷನು ಶ್ರೀಮದ್ ಭಾಗವತವೆಂಬ ದಿವ್ಯ ರೂಪದಲ್ಲಿ ಪ್ರಸ್ತುತಪಡಿಸಿದ ವೇದಾಂತ ಜ್ಞಾನದಲ್ಲಿ ಅರಿಕೆಯನ್ನು ಹೊಂದಿದ್ದರೂ ಮಾಯಾವಾದಿಗಳು ತಮ್ಮ ಅಧ್ಯಯನದ ವಿಷಯದಲ್ಲಿ ಬಹಳ ಹೆಮ್ಮೆ ಪಡುತ್ತಾರೆ. ವೇದಾಂತ ತತ್ವಜ್ಞಾನವನ್ನು ವಕ್ರವಾದ ರೀತಿಯಲ್ಲಿ ಅವರು ಪ್ರಸ್ತುತಪಡಿಸುವುದರಿಂದ ಆಗಬಹುದಾದ ದುಷ್ಪರಿಣಾಮಗಳನ್ನು ಮನಗಂಡ ಶೀಲ ವ್ಯಾಸ ಮಹರ್ಷಿಗಳು ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನವನ್ನಾಗಿ ಶ್ರೀಮದ್ ಭಾಗವತವನ್ನು ಸಂಕಲಿಸಿದರು. ಶ್ರೀಮದ್ ಭಾಗವತವು ಭಾಷ್ಯೋಯಂ ಬ್ರಹ್ಮಸೂತ್ರಾಣಂ, ಅಂದರೆ ಬ್ರಹ್ಮಸೂತ್ರದಲ್ಲಿ ಸಾರೋಕ್ತಿ ರೂಪದಲ್ಲಿ ಇರುವ ಎಲ್ಲಾ ವೇದಾಂತ ತತ್ವಜ್ಞಾನವು ಶ್ರೀಮದ್ ಭಾಗವತದಲ್ಲಿ ವಿವರವಾಗಿ ವರ್ಣಿಸಲ್ಪಟ್ಟಿದೆ. ಹೀಗೆ ವೇದಾಂತ ತತ್ವಜ್ಞಾನವನ್ನು ವಸ್ತುನಿಷ್ಠವಾಗಿ ಪ್ರತಿಪಾದಿಸುವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆ ಉಳ್ಳವನು. ಅವನು ಸದಾ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಓದುವುದರಲ್ಲಿ ಮತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮಗ್ನನಾಗಿರುತ್ತಾನೆ. ಈ ಗ್ರಂಥಗಳ ಭಾವಾರ್ಥವನ್ನು ಸಮಸ್ತ ಜಗತ್ತಿಗೆ ಅವನು ಬೋಧಿಸುತ್ತಾನೆ. ಮಾಯಾವಾದಿಗಳು ವೇದಾಂತ ತತ್ವಜ್ಞಾನವನ್ನು ಏಕಸ್ವಾಮ್ಯ ಮಾಡಿಕೊಂಡಿರುವ ಬಗೆಗೆ ಬಹಳ ಹೆಮ್ಮೆ ಪಡುತ್ತಾರೆ. ಆದರೆ ಶ್ರೀಮದ್ ಭಾಗವತದಂತಹ ಹಾಗೂ ಆಚಾರ್ಯರು ರಚಿಸಿದ ಇತರ ಪುಸ್ತಕಗಳಂತಹ ವೇದಾಂತ ವ್ಯಾಖ್ಯಾನ ಗ್ರಂಥಗಳು ಭಕ್ತರ ಪಾಲಿಗಿವೆ. ಗೌಡಿಯ ವೈಷ್ಣವರ ವ್ಯಾಖ್ಯಾನ ಗ್ರಂಥವು ಗೋವಿಂದ ಭಾಷ್ಯ. ಓದ ಮಾತಾಜಿ ನಾನೇ. ಭಕ್ತರು ವೇದಾಂತವನ್ನು ಅಧ್ಯಯನ ಮಾಡುವುದಿಲ್ಲ ಎಂಬ ಮಾಯಾವಾದಿಗಳ ಆಪಾದನೆಯು ಸುಳ್ಳು. ಸಂಕೀರ್ತನೆ ಮಾಡುವುದು, ನರ್ತಿಸುವುದು ಮತ್ತು ಶ್ರೀಮದ್ ಭಾಗವತದ ಮೂಲ ತತ್ವಗಳನ್ನು ಬೋಧಿಸುವುದು ಇವನ್ನು ಭಾಗವತ ಧರ್ಮ ಎಂದು ಕರೆಯುತ್ತಾರೆ. ಇದು ವೇದಾಂತದ ಅಧ್ಯಯನಕ್ಕೆ ಸಮಾನವಾದುದು ಎನ್ನುವುದು ಮಾಯಾವಾದಿಗಳಿಗೆ ತಿಳಿದಿಲ್ಲ. ವೇದಾಂತ ತತ್ವಜ್ಞಾನವನ್ನು ಅಧ್ಯಯನ ಮಾಡುವುದೊಂದೇ ಸನ್ಯಾಸಿಯ ಕರ್ತವ್ಯ ಎಂದು ಅವರು ಭಾವಿಸಿರುವುದರಿಂದ ಹಾಗೂ ಚೈತನ್ಯ ಮಹಾಪ್ರಭುಗಳ ಅಂತ ತೀರ ಅಧ್ಯಯನದಲ್ಲಿ ಮಗ್ನರಾಗಿರುವುದಿಲ್ಲವಾದ್ದರಿಂದ ಅವರು ಪ್ರಭುಗಳನ್ನು ಟೀಕಿಸಿದರು. ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ತತ್ವಜ್ಞಾನದ ಅಧ್ಯಯನಕ್ಕೆ ವಿಶೇಷ ಒತ್ತು ನೀಡಿದರು. ವೇದಾಂತ ವಾಕ್ಯೇಶು ಸದಾರವಂತಹ ಕೌಪೀನವಂತಹ ಖಲು ಭಾಗ್ಯವಂತಹ. ಕೇವಲ ಕೌಪೀನವನ್ನು ಮಾತ್ರ ಧರಿಸಿ ಬಹಳ ಕಟ್ಟುನಿಟ್ಟಾದ ವೈರಾಗ್ಯ ಜೀವನವನ್ನು ಸ್ವೀಕರಿಸುವ ಸನ್ಯಾಸಿಯು ವೇದಾಂತ ಸೂತ್ರದ ಸಾತ್ವಿಕ ಹೇಳಿಕೆಗಳಲ್ಲಿ ಸದಾ ರಮಿಸಬೇಕು. ವೈರಾಗ್ಯದಲ್ಲಿರುವ ಅಂತಹ ವ್ಯಕ್ತಿಯು ಬಹಳ ಭಾಗ್ಯವಂತ ಎಂದು ಪರಿಗಣಿಸಬೇಕು. ಚೈತನ್ಯ ಮಹಾಪ್ರಭುಗಳ ನಡವಳಿಕೆಯು ಈ ಸೂತ್ರಗಳಿಗೆ ಅನುಗುಣವಾಗಿರಲಿಲ್ಲವಾದ್ದರಿಂದ ವಾರಣಾಸಿಯ ಮಾಯಾವಾದಿಗಳು ಅವರನ್ನು ನಿಂದಿಸಿದರು. ಆದರೆ ಚೈತನ್ಯ ಮಹಾಪ್ರಭುಗಳು ಈ ಮಾಯಾವಾದಿ ಸನ್ಯಾಸಿಗಳ ಮೇಲೆ ತಮ್ಮ ಅನುಗ್ರಹವನ್ನು ತೋರಿ ಪ್ರಕಾಶಾನಂದ ಸರಸ್ವತಿ ಮತ್ತು ಸಾರ್ವಭೌಮ ಭಟ್ಟಾಚಾರ್ಯರೊಡನೆ ವೇದಾಂತವನ್ನು ಕುರಿತು ತಮ್ಮ ಪ್ರವಚನವನ್ನು ನೀಡಿ ಅವರನ್ನು ಉದ್ಧರಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಮ್ಯೂಟಲ್ಲಿ ಇದ್ದೆ, ನೀವೇನು ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ, ಫೋನ್ ಬರ್ತಾ ಇತ್ತು. ಓಕೆ, ಈಗ ಕೇಳ್ತದಲ್ಲ ನಾನು ಮಾತನಾಡೋದು? ಕೇಳಿಸುತ್ತೆ ಮಾತಾಜಿ. ಕೇಳ್ತದೆ. ಅಂದರೆ ನೀವು ಉಮಾದೇವಿ ಉಮಾ ಕುಲಕರ್ಣಿ ಮಾತಾಜಿ ಓದಿದ್ದು ನನಗೇನು ಕೇಳಲೇ ಇಲ್ಲ ಮಾತಾಜಿ, ಫೋನ್ ಬಂತು. ಸರಿ, ಅನುವಾದ. ನಿಂದಕರು ಹೇಳ್ತಾರೆ, ಸನ್ಯಾಸಿ ಆಗಿದ್ದರೂ ವೇದಾಂತದ ಅಧ್ಯಯನದಲ್ಲಿ ಅವರು ಆಸಕ್ತಿಯನ್ನು ವಹಿಸುವುದಿಲ್ಲ.
ಯಾರು ನಿಂದಕರು ಹೇಳ್ತಾರೆ. ಇಲ್ಲಿ ಅವರು ಸನ್ಯಾಸಿ ಆಗಿದ್ರು ಕೂಡ ವೇದಾಂತದ ಅಧ್ಯಯನದಲ್ಲಿ ಆಸಕ್ತಿಯನ್ನು ವಹಿಸೋದಿಲ್ಲ, ಬದಲಿಗೆ ಅವರು ಯಾವಾಗಲೂ ಸಂಕೀರ್ತನೆಯಲ್ಲಿ ನರ್ತನ ಗಾಯನದಲ್ಲಿ ಮಗ್ನರಾಗಿ ಇರ್ತಾರೆ. ಭಾವಾರ್ಥ ಶೀಲ ಪ್ರಭುಪಾದ್ ಕೀಚೆ. ಸುದೈವದಿಂದಲೋ ಅಥವಾ ದುರ್ದೈವದಿಂದಲೋ ನಮ್ಮ ಸಂಕೀರ್ತನ ವಿಧಾನವನ್ನು ಟೀಕಿಸುವ ಹಾಗೂ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲವೆಂದು ಆಪಾದಿಸುವ ಮಾಯವಾದಿಗಳನ್ನು ನಾವು ಸಂಧಿಸುತ್ತಿರುತ್ತೇವೆ. ಹೌದು, ಒಂದು ಒಳ್ಳೆಯ ದೃಷ್ಟಿಯಿಂದಾಗಲಿ ಅಥವಾ ಕೆಟ್ಟ ದೃಷ್ಟಿಯಿಂದಾಗಲಿ ನಮ್ಮ ಸಂಕೀರ್ತನ ವಿಧಾನವನ್ನು ಟೀಕಿಸುವಂತಹ ಹಾಗೂ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲವೆಂದು ಅಪಾದನೆ ಮಾಡುವಂತಹ ಈ ಮಾಯವಾದಿಗಳನ್ನು ನಾವು ಯಾವಾಗಲೂ ಸಂಧಿಸ್ತಾ ಇರ್ತೇವೆ. ನಾವು ಅನೇಕ ಸಂಪುಟಗಳನ್ನು ಇಂಗ್ಲಿಷಿಗೆ ಅನುವಾದಿಸಿತು ಅವುಗಳನ್ನು ವಿದ್ಯಾರ್ಥಿಗಳು ನಮ್ಮ ದೇವಾಲಯಗಳಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕ್ರಮ ತಪ್ಪದೆ ಅಧ್ಯಯನ ಮಾಡುತ್ತಿರುವುದು ಅದು ಅವರಿಗೆ ಗೊತ್ತಿಲ್ಲ. ನಾವು ಪುಸ್ತಕಗಳನ್ನು ಬರೀತೇವೆ, ಮುದ್ರಿಸ್ತೇವೆ, ನಮ್ಮ ವಿದ್ಯಾರ್ಥಿಗಳು ಅವುಗಳನ್ನು ಅಧ್ಯಯನ ಮಾಡ್ತಾರೆ, ಜಗತ್ತಿನಾದ್ಯಂತ ವಿತರಿಸುತ್ತಾರೆ. ಅನೇಕ ಸಂಪುಟಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಆಮೇಲೆ ಅವುಗಳನ್ನು ಎಲ್ಲ ಭಕ್ತರು ವಿದ್ಯಾರ್ಥಿಗಳು ಅವರವರ ದೇವಾಲಯದಲ್ಲಿ ದೇಗುಲಗಳಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನು ಕ್ರಮ ತಪ್ಪದೆ ಅಧ್ಯಯನ ಮಾಡ್ತಾರೆ ಅಂತೇಳಿ ಅವರಿಗೆ ಯಾರಿಗೆ ಮಾಯವಾದಿಗಳಿಗೆ ಅಥವಾ ಆಸಕ್ತಿ ಇಲ್ಲದವರಿಗೆ ಅದೆಲ್ಲ ಗೊತ್ತಿಲ್ಲ. ನಾವು ಅಂದರೆ ಕೃಷ್ಣ ಪ್ರಜ್ಞಾ ಇದರಲ್ಲಿ ಇರುವಾಗ ನಾವು ಇಲ್ಲಿ ಪುಸ್ತಕಗಳನ್ನು ಬರೆಯುತ್ತೇವೆ, ಮುದ್ರಣಕ್ಕೆ ಕೊಡ್ತೇವೆ, ಹಾಗೂ ನಮ್ಮ ವಿದ್ಯಾರ್ಥಿಗಳು ಕೂಡ ಆ ಅಧ್ಯಯನವನ್ನು ಅವುಗಳನ್ನು ಮಾಡ್ತಾರೆ. ಜಗತ್ತಿನಾದ್ಯಂತ ಅವರು ಅದನ್ನು ಪ್ರಸಾರ ಮಾಡಲಿಕ್ಕೋಸ್ಕರ ವಿತರಿಸ್ತಾರೆ. ಯಾವ ಮಾಯವಾದಿ ಪಂಥವು ನಮ್ಮಲ್ಲಿ ಇರುವಷ್ಟು ಗ್ರಂಥಗಳನ್ನು ಪ್ರಕಟಿಸಲಿಕ್ಕೆ ಆಗದು, ಪ್ರಕಟಿಸಲಾರದು, ಮಾಡಲಿಲ್ಲ. ಯಾವ ಮಾಯವಾದಿ ಪಂಥವು ಕೂಡ ಕೃಷ್ಣ ಪ್ರಜ್ಞಾ ಸಂಘದಷ್ಟು ಪುಸ್ತಕವನ್ನು ಪ್ರಕಟಿಸಲಿಲ್ಲ. ಇಷ್ಟಾದರೂ ಅಧ್ಯಯನದಲ್ಲಿ ನಮಗೆ ಆಸಕ್ತಿ ಇಲ್ಲ ಎಂದು ಅವರೆಲ್ಲ ನಿಂದಿಸ್ತಾರೆ. ಅಂತಹ ಆಪಾದನೆಗಳು ಸಂಪೂರ್ಣವಾಗಿ ಅದು ಸುಳ್ಳು. ಆದರೆ ನಾವು ಅದನ್ನು ಅಧ್ಯಯನ ಮಾಡಿದರೂ ಮಾಯವಾದಿಗಳು ಏನು ಮಾಡ್ತಾರೆ, ಅರ್ಥಹೀನ ಗ್ರಂಥಗಳನ್ನು ಅಧ್ಯಯನ ಮಾಡುವುದಿಲ್ಲ. ನಾವು ಅಧ್ಯಯನ ಮಾಡಿದ್ದರೂ ಮಾಯವಾದಿಗಳ ಅರ್ಥಹೀನ ಗ್ರಂಥವನ್ನು ನಾವು ಅಧ್ಯಯನ ಮಾಡುವುದಿಲ್ಲ. ನಾವೇನಿದ್ರೂ ಪ್ರಭುಪಾದರ ಪುಸ್ತಕವನ್ನು ಮಾತ್ರ ಓದ್ತೇವೆ, ಅದನ್ನೇ ನೋಡ್ತೇವೆ. ಹಾಗೆ ಮಾಯವಾದಿ ಸನ್ಯಾಸಿಗಳು ಸಂಕೀರ್ತನೆಯನ್ನಾಗಲಿ ಅಥವಾ ನರ್ತನವನ್ನಾಗಲಿ ಅವರು ಮಾಡುವುದಿಲ್ಲ. ಅವರಿಗೆ ತಾಂತ್ರಿಕವಾದ ಆಕ್ಷೇಪಣೆ ಏನೆಂದರೆ ಸಂಕೀರ್ತನೆ ಮತ್ತು ಈ ನರ್ತನದ ಈ ವಿಧಾನವನ್ನು ಫರ್ಯಾದಿತ್ರಿಕಾ ಅಂತೇಳಿ ಕರೆಯಲಾಗ್ತಿತ್ತು, ಸಂಕೀರ್ತನೆ ಮತ್ತು ನರ್ತನ. ಸನ್ಯಾಸಿಯಾದವನು ಅಂತಹ ಕಾರ್ಯಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡು ವೇದಾಂತದ ಅಧ್ಯಯನದಲ್ಲಿ ತನ್ನ ಸಮಯವನ್ನು ತೊಡಗಿಸಿಕೊಳ್ಬೇಕು. ನಿಜವಾದ ಇದರಲ್ಲಿ ಜನರು ವೇದಾಂತವೆಂದರೇನು ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ವೇದಶ್ಚ ಸರ್ವರಹಮೇವ ವೇದ್ಯೋ ವೇದಾಂತ ಕೃತ ವೇದ ವಿದೇವ ಚಾಹಂ. ಎಲ್ಲ ವೇದಗಳಿಂದ ಭಗವಂತನನ್ನು ನಾವು ತಿಳಿಬೇಕು. ನಿಜವಾಗಿ ಭಗವಂತ ವೇದಾಂತದ ಸಂಕಲನಕಾರ, ಅವನೇ ವೇದಗಳನ್ನು ಅರಿತಂತಹ ಜ್ಞಾನಿ. ಭಗವಂತ ಕೃಷ್ಣನೇ ವೇದಾಂತದ ವಾಸ್ತವ ಸಂಕಲನಕಾರ. ಅವನು ನುಡಿದುದು ಎಲ್ಲವೂ ಕೂಡ ಈ ವೇದಾಂತ ತತ್ವಜ್ಞಾನ ದೇವೋತ್ತಮ ಪರಮ ಪುರುಷನು ಶ್ರೀಮದ್ ಭಾಗವತವೆಂಬ ಈ ದಿವ್ಯ ರೂಪದಲ್ಲಿ ಏನು ಪ್ರಸ್ತುತಪಡಿಸಿದ ಅಂತಹ ವೇದಾಂತ ಜ್ಞಾನದಲ್ಲಿ ಹರಕೆಯನ್ನು ಹೊಂದಿದ್ರೂ ಕೂಡ ಮಾಯವಾದಿಗಳು ತಮ್ಮ ಅಧ್ಯಯನ ವಿಷಯದಲ್ಲಿ ಅವರದೇ ಆದ ಅಧ್ಯಯನದಲ್ಲಿ ಅವರು ಬಹಳ ಹೆಮ್ಮೆ ಪಡ್ತಾರೆ. ವೇದಾಂತ ತತ್ವಜ್ಞಾನವನ್ನು ವಕ್ರವಾದ ರೀತಿಯಲ್ಲಿ ಅವರು ಪ್ರಸ್ತುತಪಡಿಸುವುದರಿಂದ ಆಗಬಹುದಾದ ಕೆಟ್ಟ ಪರಿಣಾಮಗಳು, ಅದನ್ನು ಮನಗಂಡಂತಹ ಶೀಲ ಪ್ರಭುಪಾದರು ವ್ಯಾಸದೇವರು, ವ್ಯಾಸ ಮಹರ್ಷಿಗಳಿಗೆ ಮೊದಲೇ ಗೊತ್ತಿತ್ತು ಕಲಿಯುಗದ ಜನರು ಮಂದ ಬುದ್ಧಿಗಳು, ನೆನಪಿನ ಶಕ್ತಿ ಇಲ್ಲ ಅವರಿಗೆ ಅಂತೇಳಿ. ಅದಕ್ಕಾಗಿ ಅವರು ಪುಸ್ತಕದ ರೂಪದಲ್ಲಿ ಬರೆದಿಟ್ಟಿದ್ದಾರೆ.
ನಮಗೆಲ್ಲ ಅನುಕೂಲ ಆಗಬೇಕು ಅಂತೇಳಿ ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನವಾಗಿ ಶ್ರೀಮದ್ ಭಾಗವತವನ್ನು ಅವರು ಸಂಕಲಿಸಿದ್ರು. ಶ್ರೀಮದ್ ಭಾಗವತವು ಭಾಷ್ಯೋ ಅಯಂ ಬ್ರಹ್ಮ ಸೂತ್ರಾಣಂ ಅಂದರೆ ಬ್ರಹ್ಮ ಸೂತ್ರದಲ್ಲಿ ಸಾರೋಕ್ತಿ ರೂಪದಲ್ಲಿ ಇರುವ ಎಲ್ಲ ವೇದಾಂತ ತತ್ವಜ್ಞಾನವು ಶ್ರೀಮದ್ ಭಾಗವತದಲ್ಲಿ ಇದನ್ನು ವಿವರವಾಗಿ ವಿವರಿಸಲ್ಪಟ್ಟಿದೆ. ಹಾಗೆ ವೇದಾಂತ ತತ್ವಜ್ಞಾನವನ್ನು ವಸ್ತುನಿಷ್ಠವಾಗಿ ಪ್ರತಿಪಾದಿಸುವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆ ಉಳ್ಳವನು. ಅವನು ಯಾವಾಗಲೂ ಭಗವದ್ಗೀತೆ ಭಾಗವತಗಳನ್ನು ಓದುವುದರಲ್ಲಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರು ಅದರಲ್ಲೇ ಮಗ್ನವಾಗಿ ಇರ್ತಾರೆ. ಶ್ರೀ ಗ್ರಂಥಗಳ ಭಾವಾರ್ಥವನ್ನು ಸಮಸ್ತ ಜಗತ್ತಿಗೆ ಅವರು ಬೋಧಿಸ್ತಾರೆ. ಮಾಯಾವಾದಿಗಳು ವೇದಾಂತ ತತ್ವಜ್ಞಾನವನ್ನು ಏಕಸೌಮ್ಯ ಮಾಡಿಕೊಂಡಿರುವ ಬಗೆಗೆ ಅವರು ಬಹಳ ಹೆಮ್ಮೆ ಪಡ್ತಾರೆ, ಅವರದೇ ಆದ ಏಕಸೌಮ್ಯ. ಆದರೆ ಶ್ರೀಮದ್ ಭಾಗವತದಂತಹ ಹಾಗೂ ಆಚಾರ್ಯರು ರಚಿಸಿದಂತಹ ಇತರ ಪುಸ್ತಕಗಳಂತಹ ವೇದಾಂತ ವ್ಯಾಖ್ಯಾನ ಗ್ರಂಥಗಳು ಭಕ್ತರ ಪಾಲಿಗೆ ಇವೆ. ಯಾರು ಆಚಾರ್ಯರು ನಡೆಸಿದಂತಹ ಬರೆದಂತಹ ಆ ವೇದಾಂತ ವ್ಯಾಖ್ಯಾನ ಗ್ರಂಥಗಳು ಶ್ರೀಮದ್ ಭಾಗವತ ಅಂತ. ಗೌಡಿಯ ವೈಷ್ಣವರ ವ್ಯಾಖ್ಯಾನ ಗ್ರಂಥವು ಗೋವಿಂದ ಭಾಷ್ಯವಾಗಿದೆ. ಹಾಗೆ ಭಕ್ತರು ವೇದಾಂತವನ್ನು ಅಧ್ಯಯನ ಮಾಡುವುದಿಲ್ಲ ಎಂಬ ಮಾಯಾವಾದಿಗಳ ಆಪಾದನೆ ಅದು ಸುಳ್ಳು. ಸಂಕೀರ್ತನೆ ಮಾಡುವುದು, ನರ್ತಿಸುವುದು ಮತ್ತು ಶ್ರೀಮದ್ ಭಾಗವತದ ಮೂಲ ತತ್ವಗಳನ್ನು ಬೋಧಿಸುವುದು ಇವನ್ನು ಭಾಗವತ ಧರ್ಮ ಅಂತ ಹೇಳಿ ಕರೀತಾರೆ. ಇದು ವೇದಾಂತ ಅಧ್ಯಯನಕ್ಕೆ ಸಮಾನವಾದದ್ದು ಎನ್ನುವುದು ಮಾಯಾವಾದಿಗಳಿಗೆ ಅದು ಗೊತ್ತಿಲ್ಲ. ನಿಜವಾಗಿ ಇಲ್ಲಿ ಭಕ್ತರು ಸಂಕೀರ್ತನೆ ಮಾಡುವುದು, ನರ್ತಿಸುವುದು, ಭಾಗವತವನ್ನು ಕೇಳುವುದು, ಅದರ ಮೂಲ ತತ್ವಗಳನ್ನು ಬೋಧಿಸುವುದು ಅದನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಮಾಯಾವಾದಿಗಳಿಗೆ ಅದು ಗೊತ್ತಿಲ್ಲ. ವೇದಾಂತ ತತ್ವಜ್ಞಾನವನ್ನು ಅಧ್ಯಯನ ಮಾಡುವುದೊಂದೇ ಸನ್ಯಾಸಿಯ ಕರ್ತವ್ಯ ಅಂತೇಳಿ ಅವರು ಭಾವಿಸಿರುವುದರಿಂದ ಹಾಗೂ ಚೈತನ್ಯ ಮಹಾಪ್ರಭುಗಳು ಅಂತಹ ನೇರ ಅಧ್ಯಯನದಲ್ಲಿ ಮಗ್ನರಾಗಿರುವುದಿಲ್ಲವಾದ್ದರಿಂದ ಅವರು ಚೈತನ್ಯ ಮಹಾಪ್ರಭುಗಳನ್ನು ಕೂಡ ಆ ಮಾಯಾವಾದಿಗಳು ಟೀಕಿಸ್ತಾರೆ. ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ತತ್ವಜ್ಞಾನದ ಅಧ್ಯಯನಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ರು. ಅವರು ವೇದಾಂತ ವ್ಯಾಖ್ಯೇಸು ಸದಾ ರಮಂತ ಕೌಪೀನವಂತಹ ಕಲು ಭಾಗ್ಯವಂತಹ ಅಂದ್ರೆ ಕೇವಲ ಕೌಪೀನವನ್ನು ಮಾತ್ರ ಧರಿಸಿ ಬಹಳ ಕಟ್ಟುನಿಟ್ಟಾದ ಅಂದ್ರೆ ಈ ಕಾಕಿ ಡ್ರೆಸ್ ಅದೆಂತ ಖಾದಿ ಕಲ್ಲರ್ ಏನೋ ಹೇಳ್ತಾರೆ ಕಾವಿ, ಬಹಳ ಕಟ್ಟುನಿಟ್ಟಾದ ವೈರಾಗ್ಯ ಜೀವನವನ್ನು ಸ್ವೀಕರಿಸುವ ಸನ್ಯಾಸಿಯು ವೇದಾಂತ ಸೂತ್ರದ ತಾತ್ವಿಕ ಹೇಳಿಕೆಗಳಲ್ಲಿ ಸದಾ ಅವನು ರಮಿಸಬೇಕು. ಕಟ್ಟುನಿಟ್ಟಾದ ವೈರಾಗ್ಯ ಜೀವನವನ್ನು ಸ್ವೀಕರಿಸಿರುವಂತಹ ಸನ್ಯಾಸಿ ವೇದಾಂತ ಸೂತ್ರದ ತಾತ್ವಿಕ ಹೇಳಿಕೆಗಳಲ್ಲಿ ಅವನು ಯಾವಾಗಲೂ ಅದರಲ್ಲೇ ಸುಖಿಸಬೇಕು, ರಮಿಸಬೇಕು. ಹಾಗೆ ವೈರಾಗ್ಯದಲ್ಲಿ ಇರುವಂತಹ ಅಂತಹ ವ್ಯಕ್ತಿಗಳು ಬಹಳ ಭಾಗ್ಯವಂತರು. ಚೈತನ್ಯ ಮಹಾಪ್ರಭುಗಳ ನಡವಳಿಕೆ ಕೂಡ ಈ ಸೂತ್ರಕ್ಕೆ ಅನುಗುಣವಾಗಿ ಇರಲಿಲ್ಲವಾದ್ದರಿಂದ ವಾರಣಾಸಿಯ ಮಾಯಾವಾದಿಗಳು ಚೈತನ್ಯ ಮಹಾಪ್ರಭುಗಳನ್ನು ಅವರು ನಿಂದಿಸಿದರು. ಆದರೆ ಚೈತನ್ಯ ಮಹಾಪ್ರಭುಗಳು ಈ ಮಾಯಾವಾದಿ ಸನ್ಯಾಸಿಗಳ ಮೇಲೆ ತಮ್ಮ ಅನುಗ್ರಹವನ್ನು ತೋರಿ ಪ್ರಕಾಶಾನಂದ ಸರಸ್ವತಿ ಮತ್ತು ಸೌರಭೌಮ ಭಟ್ಟಾಚಾರ್ಯರೊಡನೆ ವೇದಾಂತವನ್ನು ಕುರಿತು ತಮ್ಮ ಪ್ರವಚನಗಳನ್ನು ನೀಡಿ ಅವರನ್ನು ಕೂಡ ಚೈತನ್ಯ ಮಹಾಪ್ರಭುಗಳು ಉದ್ಧರಿಸಿದ್ರು. ಹರೇ ಕೃಷ್ಣ. ಇದರಲ್ಲಿ ಏನಾದರೂ ಹೇಳುದಿದ್ರೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಕೇಳಿತಾ? ಕೇಳಿಸ್ತಿದೆ. ಹೇಳಲಿಕ್ಕಿದೆ ಏನಾದರೂ? ಇಲ್ಲದಿದ್ದರೆ ಕಂಟಿನ್ಯೂ ಮಾಡೋಣ. ಶ್ಲೋಕ 42. ಮೂರ್ಖ ಸನ್ಯಾಸಿ ನಿಜ ಧರ್ಮ ನಹಿ ಜನೆ, ಬಾವುಕಾಯಿ ಹಾ ಪೇರೆ ಬಾವುಕೇರೆ ಸನೆ. ಲೀಲಾವತಿ ಮಾತಾಜಿ, ಲೀಲಾವತಿ ಮಾತಾಜಿ ಓದ್ತೀರಾ? ಆಗ್ತದ ಮಾತಾಜಿ ಓದ್ಲಿಕ್ಕೆ? ಲೀಲಾವತಿ ಮಾತಾಜಿ
ಪ್ರವೀಣ ಮಾತಾಜಿ. ಭವಾನಿ ರಂಗಸ್ವಾಮಿ ಮಾತಾಜಿ. ಇದು ಕೇಳಿಸೋದೇ ಇಲ್ಲ. ನೀವು ಮಾತನಾಡೋದು ಕೇಳ್ತಿದ್ದೆ, ಅವರಿಗೆ ಕೇಳುದಿಲ್ಲವೇನು? ಸರಿ, ಮೊದಲಿಂದ ಕೇಳ್ತಾ ಇದೆ ಮಾತಾಜಿ, ಕೇಳ್ತಾ ಇದೆ. ಸರಿ, ಫಸ್ಟ್ ಟೈಮ್ ಶುರು ಮಾಡ್ತೀನಿ ಅಷ್ಟೇ. ಏ ಮಂಜುಳಾ, ಸ್ಟಾರ್ಟ್ ಮಾಡಿ ಮಾತಾಜಿ. ಏ ಮಂಜುಳಾ ಮಾತಾಜಿ. ಏ ಮಂಜುಳಾ ಮಾತಾಜಿ, ಭವಾನಿ ರಂಗಸ್ವಾಮಿ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಓದಿ ಪ್ರಭುಜಿ. ಶ್ಲೋಕ 42. ಮೂರ್ಖೆ ಸನ್ಯಾಸಿ ನಿಜ ಧರ್ಮ ನಹಿ ಜಾನೆ ಬಾವುಕ ಹಯ್ಯ ಗೆರೆ ಬಾವುಕೆ ರಸಾನೆ ಔಕ ಅನಕ್ಷರಸ್ಥ ಸನ್ಯಾಸಿ ವೈರಾಗ್ಯದಲ್ಲಿರುವವನು. ನಿಜ ಧರ್ಮ ಸ್ವಂತ ಕರ್ತವ್ಯ ಇಹಿ ಇಲ್ಲ ಜಾಣೆ ತಿಳಿದು ಬಾವುಕ ದೈವೋನ್ಮಾದದಲ್ಲಿ ಹಯ್ಯ ಆಗುವುದು. ಬೇರೆ ಅಲೆದಾಡುವುದು. ಭಾವುಕೇರ ಇನ್ನೊಬ್ಬ ದೈವೋನ್ಮಾದದಲ್ಲಿರುವ ವ್ಯಕ್ತಿಯ ಸನೆ ಒಡನೆ. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಅನಕ್ಷರಸ್ಥ ಸನ್ಯಾಸಿ. ಆದ್ದರಿಂದ ತನ್ನ ನಿಜವಾದ ಕರ್ತವ್ಯಗಳನ್ನು ಅವನು ತಿಳಿದಿಲ್ಲ. ಕೇವಲ ತನ್ನ ಭಾವೋನ್ಮಾದದಿಂದ ಪ್ರೇರಿತನಾಗಿ ಇತರ ಭಾವೋನ್ಮಾದಗಳ ಸಂಘದಲ್ಲಿ ಅಲೆದಾಡ್ತಾನೆ. ಭಾವಾರ್ಥ: ಶ್ರೀಲ ಪ್ರಭುವಾದರೆ ಜಯವಾಗಲಿ. ಕೃಷ್ಣ ಪ್ರಜ್ಞಾ ಆಂದೋಲನವು ದಿವ್ಯ ವಿಜ್ಞಾನವೆಂಬ ಸುದೃಢ ಶಕ್ತಿ ಜ್ಞಾನವನ್ನು ಆಧರಿಸಿದೆ ಎಂಬುದನ್ನು ತಿಳಿಯದ ಮೂರ್ಖ ಮಾಯಾವಾದಿಗಳು ನರ್ತನ ಕೀರ್ತನೆಯಲ್ಲಿ ತೊಡಗಿರುವವರಿಗೆ ತತ್ವಜ್ಞಾನದ ಅರಿವಿಲ್ಲ ಎಂದು ಮೇಲ್ನೋಟದ ತೀರ್ಮಾನಕ್ಕೆ ಬಂದಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಪೀಠದಲ್ಲಿ ವೇದಾಂತ ತತ್ವಜ್ಞಾನದ ಸಾರದ ಸಂಪೂರ್ಣ ಜ್ಞಾನವನ್ನು ಪಡೆದಿರುತ್ತಾರೆ, ಏಕೆಂದರೆ ಅವರು ವೇದಾಂತ ಜ್ಞಾನ ತತ್ವದ ನಿಜವಾದ ವ್ಯಾಖ್ಯಾನವಾದ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಭಗವದ್ಗೀತಾ ಕಥಾರೂಪದಲ್ಲಿ ಇರುವಂತಹ ದೇವೋತ್ತಮ ಪರಮ ಪುರುಷನ ಯಥಾರ್ಥ ನುಡಿಗಳನ್ನು ಅನುಸರಿಸುತ್ತಾರೆ. ಭಾಗವತ ತತ್ವಜ್ಞಾನ ಅಥವಾ ಭಾಗವತ ಧರ್ಮವನ್ನು ಅರ್ಥ ಮಾಡಿಕೊಂಡ ಮೇಲೆ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಪ್ರಜ್ಞಾವಂತರು ಅಥವಾ ಕೃಷ್ಣ ಪ್ರಜ್ಞಾವಂತರು ಆಗುತ್ತಾರೆ. ಆದ್ದರಿಂದ ಅವರು ಸಂಕೀರ್ತನೆ ಮತ್ತು ನರ್ತನಗಳ ಅಹಿಕವಲ್ಲ. ಆಧ್ಯಾತ್ಮಿಕ ನೆಲೆಯ ಮೇಲಿನವು. ಇದರಿಂದ ಸಂಕೀರ್ತನೆ ಮಾಡುವುದು ಮತ್ತು ನರ್ತನ ಮಾಡುವುದನ್ನು ಪ್ರತಿಯೊಬ್ಬರು ಪ್ರಶಂಸಿಸುತ್ತಾರೆ. ಆದ್ದರಿಂದ ಅವರು ಹರೇ ಕೃಷ್ಣ ಜನ ಎಂದು ಜನಪ್ರಿಯರಾಗಿದ್ದಾರೆ. ಆದರೆ ಮಾಯವಾದಿಗಳು ತಮ್ಮ ಜ್ಞಾನದ ಅಭಾವದಿಂದಾಗಿ ಈ ಕಾರ್ಯಗಳನ್ನು ಮೆಚ್ಚುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ, ಧನ್ಯವಾದಗಳು. ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಟೀಚೆ. ಶ್ರೀ ಚೈತನ್ಯ ಮಹಾಪ್ರಭು ಒಬ್ಬ ಅನಕ್ಷರಸ್ಥ ಸನ್ಯಾಸಿ. ಆದ್ದರಿಂದ ತನ್ನ ನಿಜವಾದ ಕರ್ತವ್ಯಗಳನ್ನು ಅವರು ತಿಳಿದಿಲ್ಲ. ಕೇವಲ ತನ್ನ ಭಾವೋನ್ಮಾದದಿಂದ ಪ್ರೇರಿತರಾಗಿ ಇತರ ಭಾವೋನ್ಮಾದಿಗಳ ಸಂಘದಲ್ಲಿ ಅವರು ಅಲೆದಾಡುತ್ತಿದ್ದಾರೆ. ಭಾವಾರ್ಥದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನ ದಿವ್ಯ ವಿಜ್ಞಾನವೆಂಬ ಸುದೃಢ ತತ್ವಜ್ಞಾನದಲ್ಲಿ ಆ ತತ್ವಜ್ಞಾನವನ್ನು ಆಧರಿಸಿದೆ ಎಂಬುದನ್ನು ತಿಳಿಯುವಂತಹ ಮೂರ್ಖ ಮಾಯವಾದಿಗಳು ನರ್ತನ ಸಂಕೀರ್ತನೆಯಲ್ಲಿ ಇರುವವರಿಗೆ ತತ್ವಜ್ಞಾನದ ಅರಿವಿಲ್ಲ ಅಂತೇಳಿ ಎಂದು ಮೇಲ್ನೋಟಕ್ಕೆ ಅವರು ತೀರ್ಮಾನಕ್ಕೆ ಬರ್ತಾರೆ. ಒಂದೇ ನೋಟದಲ್ಲಿ ಅವರು ಹೇಳ್ತಾರೆ, ಇವರಿಗೇನು ಈಗ ಕೂಡ ಹೇಳುವವರು ಇದ್ದಾರೆ. ನರ್ತನ ಸಂಕೀರ್ತನೆಯಲ್ಲಿ ಮಾತ್ರ ತೊಡಗಿರ್ತಾರೆ, ಇವರಿಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ದಿಟ್ಟದಲ್ಲಿ ವೇದಾಂತ ತತ್ವಜ್ಞಾನದ ಸಾರದ ಪೂರ್ಣ ಜ್ಞಾನವನ್ನು ಪಡೆದಿರುತ್ತಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅವರು ನಿಜವಾಗಿ ಕೂಡ ವೇದಾಂತ ತತ್ವಜ್ಞಾನದ ಸಾರದ ಪೂರ್ಣ ಜ್ಞಾನವನ್ನು ಅವರು ಪಡೆದಿರ್ತಾರೆ. ಏಕೆಂದರೆ ಅವರು ವೇದಾಂತ ತತ್ವಜ್ಞಾನದ ನಿಜವಾದ ವ್ಯಾಖ್ಯಾನವಾದ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡ್ತಾರೆ ಮತ್ತು ಭಗವದ್ಗೀತೆ ಯಥಾರೂಪ ಅದರಲ್ಲಿ ಇರುವಂತಹ ಭಾಗವತ ದೇವೋತ್ತಮ ಪರಮ ಪುರುಷನ ಯಥಾರ್ಥ ನುಡಿಗಳನ್ನು ಅವರು ಅನುಸರಿಸ್ತಾರೆ.
ಹಾಗೆ ಭಾಗವತ ತತ್ವಜ್ಞಾನ ಅಥವಾ ಭಾಗವತ ಧರ್ಮವನ್ನು ಅರ್ಥ ಮಾಡಿಕೊಂಡ ಮೇಲೆ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಪ್ರಜ್ಞಾವಂತರು ಆಗಿರ್ತಾರೆ. ಅಥವಾ ಅವರನ್ನು ವೈಷ್ಣವರು ಕೃಷ್ಣ ಪ್ರಜ್ಞಾವಂತರು ಅಂತ ಹೇಳಿ ನಾವು ಕರಿತೇವೆ. ಆದ್ದರಿಂದ ಅವರು ಸಂಕೀರ್ತನ ನರ್ತನಗಳನ್ನು ಅವರದು ಏನು ಮಾಡಿದ್ರು ಕೂಡ ಅದು ಐಹಿಕವಾದದ್ದು ಅಲ್ಲ, ಆಧ್ಯಾತ್ಮಿಕ ನೆಲೆಯ ಮೇಲಿನವುಗಳು. ಭಕ್ತರು ಭಾವೋನ್ಮಾದದಿಂದ ಸಂಕೀರ್ತನೆ ಮಾಡುವುದು ಮತ್ತು ನರ್ತನ ಮಾಡುವುದನ್ನು ಪ್ರತಿಯೊಬ್ಬರು ಕೂಡ ಪ್ರಶಂಸಿಸುತ್ತಾರೆ. ಆದ್ದರಿಂದ ಈವನ್ ಪ್ರಾಣಿ ಪಕ್ಷಿಗಳು ಕೂಡ ಅದು ನಮ್ಮೊಟ್ಟಿಗೆ ಬೇಕಾದರೆ ಅದು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತದೆ. ಚೈತನ್ಯ ಮಹಾಪ್ರಭುಗಳು ಜಪಿಸುವಾಗ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಕೂಡ, ಎಲ್ಲ ಥರದ ಪಕ್ಷಿ ಪ್ರಾಣಿಗಳು ಕೂಡ ನರ್ತಿಸ್ತಿದ್ದವಂತೆ. ಹಾಗೆ ಅವರು ಹರೇ ಕೃಷ್ಣ ಜನ ಎಂದು ಪ್ರತಿಯೊಬ್ಬರು ಪ್ರಶಂಸಿಸ್ತಾರೆ. ಆದ್ದರಿಂದ ಅವರು ಹರೇ ಕೃಷ್ಣ ಜನ ಅಂತೇಳಿ, ಅಂದರೆ ವೈಷ್ಣವರು ಅಂತೇಳಿ ಜನಪ್ರಿಯರಾಗಿರ್ತಾರೆ. ಆದರೆ ಇಲ್ಲಿ ಮಾಯವಾದಿಗಳು ತಮ್ಮ ಜ್ಞಾನದ ಅಭಾವ ಅವರಿಗೆ, ಅದರಿಂದಾಗಿ ಅವರು ಈ ನರ್ತನ, ಕೀರ್ತನೆ, ಸಂಕೀರ್ತನೆ ಇದನ್ನೆಲ್ಲ ಅವರು ಮೆಚ್ಚುವುದಿಲ್ಲ, ಈ ಕಾರ್ಯಗಳನ್ನು ಅವರು ಮೆಚ್ಚುವುದಿಲ್ಲ. ಹರೇ ಕೃಷ್ಣ. ಶ್ಲೋಕ 43. हे सब सुनिया प्रभु हसे मने मने, उपेक्ष करिया करो ना कैल संभाषणे. ಓದಿ ಯಾರಿಗೆ ಮಾತಾಜಿ? ಭವಾನಿ ರಂಗಸ್ವಾಮಿ ಮಾತಾಜಿ ಓದ್ತೀರಾ ಮಾತಾಜಿ? ಓಕೆ, ಹರೇ ಆಯ್ತು ಮಾತಾಜಿ, ಓದ್ತೀನಿ. ಶ್ಲೋಕ 43. ये सब सुनिया प्रभु हसे मने मने, उपेक्षा करिया करो ना कैला ಸಭಾಷಣೆ. ಏ ಸಭಾ ಇದನ್ನೆಲ್ಲ, ಶುನಿಯ ಕೇಳಿ, ಪ್ರಭುಗಳು, ಹಾಸೆ ನಕ್ಕು, ಮನೆ ಮನೆ ತಮ್ಮ ಮನಸ್ಸಿನಲ್ಲಿ, ಉಪೇಕ್ಷೆ ಕರಿಯ ಮಾಡಿದರು, ಕಾರೋ ಯಾರೊಡನೆಯೂ, ನಾ ಕೈಲ ಮಾಡಲಿಲ್ಲ, ಸಂಭಾಷಣೆಯನ್ನು. ಅನುವಾದ: ಈ ಎಲ್ಲ ನಿಂದನೆಗಳನ್ನು ಕೇಳಿದ ಚೈತನ್ಯ ಮಹಾಪ್ರಭುಗಳು ತಮ್ಮ ಮನಸ್ಸಿನಲ್ಲಿಯೇ ಮುಗುಳ್ನಕ್ಕರು. ಈ ಎಲ್ಲ ನಿಂದನೆಗಳನ್ನು ಉಪೇಕ್ಷಿಸಿದ ಅವರು ಯಾವ ಮಾಯಾವಾದಿಯೊಡನೆಯೂ ಮಾತನಾಡಲಿಲ್ಲ. ಭಾವಾರ್ಥ: ಕೃಷ್ಣ ಪ್ರಜ್ಞಾ ಭಕ್ತರಾದ ನಾವು ಕೇವಲ ಅಮೂಲ್ಯವಾದ ಸಮಯವನ್ನು ಕಳೆಯುವುದಕ್ಕಾಗಿ ಮಾಯವಾದಿ ತತ್ವಜ್ಞಾನಿಗಳೊಡನೆ ಸಂಭಾಷಿಸಲು ಬಯಸುವುದಿಲ್ಲ. ಆದರೆ ಅವಕಾಶ ದೊರೆತಾಗ ಅತ್ಯಂತ ಹುರುಪಿನಿಂದ ಹಾಗೂ ಯಶಸ್ಸಿನಿಂದ ತಮ್ಮ ತತ್ವಜ್ಞಾನದ ಪ್ರಭಾವವನ್ನು ಅವರ ಮೇಲೆ ಬೀರುತ್ತೇವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ. ಇಲ್ಲಿ ನೋಡಿ, ಎಲ್ಲ ನಿಂದನೆಗಳನ್ನು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಅವರಿಗೆ ಎಲ್ಲ ನಿಂದನೆಗಳನ್ನು ಕೇಳಿದ್ರು ಕೂಡ ಅವರು ಮುಗುಳ್ನಾಗ್ತಾರೆ. ನಾವು ಯಾರಾದರೂ ಬೈದ್ರೆ ನಾವು ಹಿಂದೆ ಬೈಲಿಕ್ಕೆ ರೆಡಿ. ಈ ಎಲ್ಲ ನಿಂದನೆಗಳನ್ನು ಅವರು ಉಪೇಕ್ಷಿಸಿದ ಅವರು ಯಾವ ಮಾಯವಾದಿಯೊಡನೆ ಕೂಡ ಮಾತನಾಡಲಿಕ್ಕೆ ಹೋಗಲಿಲ್ಲ. ನಿಜವಾಗಿ ಇದು ಗ್ರೇಟ್. ಭಾವಾರ್ಥದಲ್ಲಿ ಕೃಷ್ಣ ಪ್ರಜ್ಞಾ ಭಕ್ತರಾದ ನಾವು ಕೇವಲ ಅಮೂಲ್ಯವಾದ ಸಮಯವನ್ನು ಕಳೆಯುವುದಕ್ಕಾಗಿ ಮಾಯಾವಾದಿ ತತ್ವಜ್ಞಾನಿಗಳೊಡನೆ ಅವರೊಡನೆ ನಾವು ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಅವಕಾಶ ದೊರೆತಾಗ ಅತ್ಯಂತ ಉರುಪಿನಿಂದ ಹಾಗೂ ಯಶಸ್ಸಿನಿಂದ ನಮ್ಮ ತತ್ವಜ್ಞಾನದ ಪ್ರಭಾವವನ್ನು ಅವರ ಮೇಲೆ ಬೀರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೇಗಾದರೂ ಮಾಡಿ ಇವರನ್ನು ಚೇಂಜ್ ಮಾಡಬೇಕು ಎಂಬ ಬಯಕೆ ನಮಗೆ ಅಲ್ಲವಾ? ಮಾಯವಾದಿಗಳನ್ನು ಏನಾದರೂ ಮಾಡಿ ಎಳೆದುಕೊಂಡು ತರಬೇಕು ಅಂತ ಕೇಳುವುದಿಲ್ಲ ಅವರು, ಆದರೂ ಪ್ರಯತ್ನ. ಶ್ಲೋಕ 44. ಉಪೇಕ್ಷಾ ಕರಿಯ ಕೈಲ ಮಧುರ ಗಮನ, ಮಧುರ ದೇಖಿಯ ಪುನಃ ಕೈಲ ಆಗಮನ. ಹರೇ ಕೃಷ್ಣ. ದಯಾನ್ವಿತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 44. ಉಪೇಕ್ಷಾ ಕರಿಯ ಕೈಲ ಮಧುರ ಗಮನ, ಮಧುರದ ದೇಖಾಯ ಪುನಃ ಕೈಲ ಆಗಮನ. ಉಪೇಕ್ಷಾ ಅವರನ್ನು ಉಪೇಕ್ಷಿಸಿ,
ಕರಿಯ ಹಾಗೆ ಮಾಡಿ ಕೈಲ ಮಾಡಿದ್ದರು. ಮಧುರ ಎಂಬ ಪಟ್ಟಣದ ಗಮನ ಪ್ರಯಾಣ ಮಧುರ ಬೇಕಿಯ ಅದನ್ನು ನೋಡಿದ ಮೇಲೆ ಪುನಃ ಮತ್ತೆ ಕೈಲ ಆಗಮನ ಮರಳಿ ಬಂದರು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ವಾರಣಾಸಿಯ ಮಾಯಾವಾದಿಗಳು ನಿಂದನೆಯನ್ನು ಉಪೇಕ್ಷಿಸಿ ಚೈತನ್ಯ ಮಹಾಪ್ರಭುಗಳು ಮಥುರೆಯ ಕಡೆಗೆ ಪ್ರಯಾಣಿಸಿದರು. ಮಥುರೆಯನ್ನು ನೋಡಿದ ಮೇಲೆ ಸನ್ನಿವೇಶವನ್ನು ಎದುರಿಸಲು ಅವರು ವಾರಣಾಸಿಗೆ ಮರಳಿ ಬಂದರು. ಭಾವಾರ್ಥ: ಚೈತನ್ಯ ಮಹಾಪ್ರಭುಗಳು ಮೊದಲನೆಯ ಬಾರಿ ವಾರಣಾಸಿಗೆ ಭೇಟಿ ಕೊಟ್ಟಾಗ ಮಾಯಾವಾದಿ ತತ್ವಜ್ಞಾನಿಗಳೊಡನೆ ಮಾತನಾಡಲಿಲ್ಲ. ಆದರೆ ಅವರು ವೇದಾಂತ ನಿಜವಾದ ಉದ್ದೇಶವನ್ನು ಕುರಿತು ಮಾಯಾವಾದಿಗಳಿಗೆ ಮನದಟ್ಟ ಮಾಡಿಸಲು ಮಥುರೆಯಿಂದ ವಾರಣಾಸಿಗೆ ಮರಳಿ ಬಂದರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾತಾಡಿ. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ಈ ಎಲ್ಲ ನಿಂದನೆಗಳನ್ನು ಅದಾಯ್ತು 44ನೇದಲ್ಲ. ವಾರಣಾಸಿಯ ಮಾಯಾವಾದಿಗಳ ಈ ನಿಂದನೆಯನ್ನು ಉಪೇಕ್ಷಿಸಿ ಚೈತನ್ಯ ಮಹಾಪ್ರಭುಗಳು ಈಗ ಮಥುರೆಯ ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ. ಮಥುರೆಯನ್ನು ನೋಡಿದ ಮೇಲೆ ಸನ್ನಿವೇಶವನ್ನು ಎದುರಿಸಲು ಅವರು ವಾರಣಾಸಿಗೆ ಪುನಃ ಮರಳಿ ಬರ್ತಾರೆ. ಅಂದರೆ ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಮೊದಲನೇ ಬಾರಿ ವಾರಣಾಸಿಗೆ ಭೇಟಿ ಕೊಟ್ಟಾಗ ಈ ಮಾಯಾವಾದಿ ತತ್ವಜ್ಞಾನಿಗಳೊಡನೆ ಅವರು ಮಾತನಾಡುವುದಿಲ್ಲ, ಯಾವ ತರ್ಕಕ್ಕೂ ಹೋಗಲಿಲ್ಲ. ಅಂದರೆ ಅವರು ವೇದಾಂತದ ನಿಜವಾದ ಉದ್ದೇಶವನ್ನು ಕುರಿತು ಮಾಯಾವಾದಿಗಳಿಗೆ ಮನದಟ್ಟು ಮಾಡಿಸಲಿಕ್ಕೆ ಮಧುರೆಯಿಂದ ವಾರಣಾಸಿಗೆ ಪುನಃ ಮರಳಿ ಬಂದರು. ಶ್ಲೋಕ 45. ಹಾಸೀತೆ ಲೇಖಕ ಶೂದ್ರ ಶ್ರೀ ಚಂದ್ರಶೇಖರ ತಂಜರಾಜರಿ ಲಹಿಲ ಪ್ರಭು ಸ್ವತಂತ್ರ ಈಶ್ವರ. ಗೀತಾ ಮಾತಾಜಿ, ಗೀತಾ ಎಂ ಮಾತಾಜಿ, ಗೀತಾ ಆರ್ ಕೋಡಿಕಲ್ ಮಾತಾಜಿ. ಮಾತಾಜಿ ನನಗೆ ಭಾವಾರ್ಥ ಇಲ್ಲದೆ ಇರೋದು ಕೊಡಿ. ಅದಕ್ಕೆ ನಿಮ್ಗೆ ಇದು ಕೊಡ್ತಾ ಇಲ್ಲ. ಕಾಶೀತೆ ಲೇಖಕ ಶೂದ್ರ ಶ್ರೀ ಚಂದ್ರಶೇಖರ ತಾಂಡ್ರಗರೆ ರಹಿಲ ಪ್ರಭು ಸ್ವತಂತ್ರ ಈಶ್ವರ. ಕಾಶೀತೆ ವಾರಣಾಸಿಯಲ್ಲಿ ಲೇಖಕನು ಶೂದ್ರ ವಂಶದಲ್ಲಿ ಹುಟ್ಟಿದವನು. ಶ್ರೀ ಚಂದ್ರಶೇಖರ ತಾಂಡ್ರಗರೆ ಅವನ ಮನೆಯಲ್ಲಿ. ರಹಲ ಉಳಿದರು. ಪ್ರಭುಗಳು ಸ್ವತಂತ್ರ ಈಶ್ವರ ಪರಮ ನಿಯಂತ್ರಕ. ಅನುವಾದ: ಈ ಬಾರಿ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರನು ಶೂದ್ರ ಅಥವಾ ಕಾಯಸ್ಥ ಎಂದು ಪರಿಗಣಿತನಾಗಿದ್ದರೂ ಅವನ ಮನೆಯಲ್ಲಿ ತಂಗಿದರು. ಏಕೆಂದರೆ ದೇವೋತ್ತಮ ಪರಮ ಪುರುಷರಾದ ಪ್ರಭುಗಳು ಸಂಪೂರ್ಣ ಸ್ವತಂತ್ರರು. ಭಾವಾರ್ಥ: ಸನ್ಯಾಸಿಗಳು ಶೂದ್ರರ ಮನೆಯಲ್ಲಿ ತಂಗುವ ಹಾಗಿಲ್ಲದಿದ್ದವಾದರೂ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರ ಎಂಬ ಗುಮಾಸ್ತನ ಮನೆಯಲ್ಲಿ ತಂಗಿದರು. 500 ವರ್ಷಗಳ ಹಿಂದೆ ವಿಶೇಷವಾಗಿ ಬಂಗಾಳದಲ್ಲಿ ಬ್ರಾಹ್ಮಣರ ಕುಟುಂಬಗಳಲ್ಲಿ ಹುಟ್ಟಿದವನು ಬ್ರಾಹ್ಮಣೆಂದೇ ಸ್ವೀಕರಿಸಲ್ಪಡುತ್ತಿದ್ದರು. ಇತರ ಕುಟುಂಬಗಳಲ್ಲಿ ಅಂದರೆ ಕ್ಷತ್ರಿಯ ಮತ್ತು ವೈಶ್ಯ ಕುಟುಂಬಗಳಂತಹ ಉನ್ನತ ಜಾತಿಗಳಲ್ಲಿ ಜನಿಸಿದಂಥ ಎಲ್ಲರನ್ನೂ ಶೂದ್ರ ಅಥವಾ ಅಬ್ರಾಹ್ಮಣ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶ್ರೀ ಚಂದ್ರಶೇಖರನು ಉತ್ತರ ಭಾರತದ ಕಾಯಸ್ಥ ಕುಟುಂಬಕ್ಕೆ ಸೇರಿದ ಗುಮಾಸ್ತನಾಗಿದ್ದರೂ ಅವನನ್ನು ಶೂದ್ರ ಎಂದೇ ಪರಿಗಣಿಸಲಾಗುತ್ತದೆ. ಅದೇ ರೀತಿಯಲ್ಲಿ ವೈಶ್ಯರನ್ನು, ಅದರಲ್ಲೂ ವಿಶೇಷವಾಗಿ ಸುವರ್ಣ ವಣಿಕ ಜನಾಂಗದವರನ್ನು ಬಂಗಾಳದಲ್ಲಿ ಶೂದ್ರರೆಂದು ಅಂಗೀಕರಿಸಲಾಗಿದೆ. ಅಷ್ಟೇಕೆ ಸಾಮಾನ್ಯವಾಗಿ ವೈದ್ಯ ವೃತ್ತಿಯನ್ನು ಮಾಡುವ ವೈದ್ಯ ಎಂಬ ಜನಾಂಗವನ್ನು ಶೂದ್ರರೆಂದು ಪರಿಗಣಿಸಲಾಗಿದೆ.
ಸ್ವಾರ್ಥ ಬುದ್ಧಿಯ ಜನರು ಸಮಾಜದಲ್ಲಿ ಬಳಕೆಗೆ ತಂದ ಇಂಥ ಕೃತಕ ನೀತಿಗಳನ್ನು ಚೈತನ್ಯ ಮಹಾಪ್ರಭುಗಳು ಅಂಗೀಕರಿಸಲಿಲ್ಲ. ಮುಂದೆ ಬ್ರಾಹ್ಮಣರೆಂದು ಕರೆದುಕೊಳ್ಳುವವರು ಆಕ್ಷೇಪಿಸಿದರು. ಕಾಯಸ್ಥರು, ವೈದ್ಯರು ಮತ್ತು ವಣಿಕರು ಎಲ್ಲ ಯಜ್ಞೋಪವೀತವನ್ನು ಧರಿಸಲು ಆರಂಭಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶ್ರೀಲ ಇನ್ನೂ ಇದೆ ಪ್ರಭುಪಾದ ಭಾವಾರ್ಥ. ಉಂಟಾ? ಇದೆಯಾ? ಓಕೆ ಓಕೆ. ಮೇಲೆ ಒಂದು ಮಾಡಿ. ನಿಮಿಷ. ಹಾ ಹಾ ಚೈತನ್ಯ ಮಹಾಪ್ರಭುಗಳ ಕಾಲಕ್ಕಿಂತ ಹಿಂದೆ ಬಂಗಾಳದ ರಾಜನಾಗಿದ್ದ ಬಳ್ಳಾಲಸೇನನು ವೈಯಕ್ತಿಕ ದ್ವೇಷದಿಂದಾಗಿ ಸುವರ್ಣ ವಣಿಕ ವರ್ಗವನ್ನು ಹೀಯಾಳಿಸುತ್ತಿದ್ದನು. ಬಂಗಾಳದಲ್ಲಿ ಸುವರ್ಣ ವಣಿಕ ವರ್ಗವು ಯಾವಾಗಲೂ ಬಹಳ ಶ್ರೀಮಂತವಾಗಿರುತ್ತಿತ್ತು, ಏಕೆಂದರೆ ಅವರು ಲೇವಾದೇವಿ ಮಾಡುತ್ತಿದ್ದರು ಮತ್ತು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುತ್ತಿದ್ದರು. ಆದ್ದರಿಂದ ಬಳ್ಳಾಲಸೇನನು ಅವರಿಂದ ಹಣವನ್ನು ಸಾಲವಾಗಿ ಪಡೆಯುತ್ತಿದ್ದನು. ಕಾಲಾನುಕ್ರಮದಲ್ಲಿ ಬಳ್ಳಾಲಸೇನನು ದಿವಾಳಿಯಾಗಿದ್ದರಿಂದ ಸುವರ್ಣ ವಣಿಕರು ಸಾಲ ಕೊಡುವುದನ್ನು ನಿಲ್ಲಿಸಿದರು. ಆದ್ದರಿಂದ ಬಳ್ಳಾಲಸೇನನು ಕೋಪಗೊಂಡು ಸಮಸ್ತ ಸುವರ್ಣ ವಣಿಕ ಜನಾಂಗವನ್ನೇ ಶೂದ್ರ ಜನಾಂಗವೆಂದು ದೂಷಿಸಿದನು. ಬ್ರಾಹ್ಮಣ ಪರಂಪರೆಯಲ್ಲಿರುವ ವೈದಿಕ ವಿಧಿವಿಧಾನವನ್ನು ಸುವರ್ಣ ವಣಿಕರು ಅನುಸರಿಸುವುದನ್ನು ಬ್ರಾಹ್ಮಣರು ಅಂಗೀಕರಿಸಬಾರದು ಎಂದು ಬ್ರಾಹ್ಮಣರನ್ನು ಪ್ರಚೋದಿಸಲು ಅವನು ಪ್ರಯತ್ನಿಸಿದನು. ಕೆಲವು ಬ್ರಾಹ್ಮಣರೇನೋ ಬಳ್ಳಾಲಸೇನನ ಕ್ರಮಗಳನ್ನು ಮನ್ನಿಸಿದರು, ಆದರೆ ಉಳಿದವರು ಒಪ್ಪಲಿಲ್ಲ. ಸುವರ್ಣ ವಣಿಕರನ್ನು ಬೆಂಬಲಿಸಿದ ಬ್ರಾಹ್ಮಣ ಸಮುದಾಯವನ್ನು ಬಹಿಷ್ಕರಿಸಲಾಯಿತು. ಪ್ರಸ್ತುತ ದಿನಗಳಲ್ಲೂ ಇಂಥ ಪಕ್ಷಪಾತ ಇನ್ನೂ ಆಚರಣೆಯಲ್ಲಿದೆ. ವಾಸ್ತವವಾಗಿ ಬ್ರಾಹ್ಮಣರಾಗಿ ಜನ್ಮ ತಾಳಿಲ್ಲದಿದ್ದರೂ ವೈಷ್ಣವರಾಗಿರುವ ಅನೇಕ ಕುಟುಂಬಗಳು ಬಂಗಾಳದಲ್ಲಿವೆ. ಅವರು ಶಿಷ್ಯರಿಗೆ ದೀಕ್ಷೆ ಕೊಟ್ಟು ವೈಷ್ಣವ ತಂತ್ರಗಳ ಪ್ರಕಾರ ಯಜ್ಞೋಪವೀತವನ್ನು ಧಾರಣೆ ಮಾಡಿಸುವ ಮೂಲಕ ಆಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ ಠಾಕೂರ ರಘುನಂದನ, ಆಚಾರ್ಯ ಠಾಕೂರ ಕೃಷ್ಣದಾಸ, ನವನಿ ಹೋಡ ಮತ್ತು ರಸಿಕಾನಂದ ದೇವ ಶ್ಯಾಮಾನಂದ ಪ್ರಭುಗಳ ಶಿಷ್ಯರು. ಇವರ ಕುಟುಂಬಗಳಲ್ಲಿ ಉನ್ನತ ಜಾತಿಯ ಗೋಸ್ವಾಮಿಗಳಿರುವಂತೆ ಉಪನಯನ ಕಾರ್ಯವನ್ನು ಆಚರಿಸಲಾಗುತ್ತದೆ. ಈ ಸಂಪ್ರದಾಯವು ಕಳೆದ 300-400 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ದೇವತಾ ವಿಗ್ರಹದೊಡನೆ ಅರ್ಚನೆಗೊಳ್ಳುವ ಸಾಲಗ್ರಾಮ ಶಿಲೆಯನ್ನು ಪೂಜಿಸುವ ಸೌಕರ್ಯವುಳ್ಳ ಸದ್ಗುರುಗಳು ಬ್ರಾಹ್ಮಣ ಕುಟುಂಬಗಳಲ್ಲಿ ಜನ್ಮ ತಳೆದು ಶಿಷ್ಯರಾಗಿ ಅಂಗೀಕೃತರಾದವರು. ಈ ಕೃತಿಯ ರಚನೆ ನಡೆಯುತ್ತಿರುವ ಕಾಲದಲ್ಲಿ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಸಾಲಗ್ರಾಮ ಶಿಲೆಯ ಪೂಜೆಯನ್ನು ಇನ್ನೂ ಪ್ರಾರಂಭಿಸಿಲ್ಲ. ಆದರೆ ಶೀಘ್ರದಲ್ಲಿ ಅರ್ಚನಾ ವಿಧಿಯ ಒಂದು ಅಗತ್ಯ ಕ್ರಿಯೆಯಾಗಿ ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಇದನ್ನು ಬಳಕೆಗೆ ತರಲಾಗುವುದು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಶ್ಲೋಕ 45. ಈ ಬಾರಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರನು ಶೂದ್ರ ಮತ್ತು ಕಾಯಸ್ಥ ಎಂದು ಪರಿಗಣಿತನಾಗಿದ್ರು ಅವರು ಮನೆಯಲ್ಲಿ ತಂಗಿದ್ರು. ಅವರ ಮನೆಯಲ್ಲಿ ಯಾರ್ದು? ಚಂದ್ರಶೇಖರರು. ಏಕೆಂದರೆ ದೇವೋತ್ತಮ ಪರಮ ಪುರುಷರಾದ ಪ್ರಭುಗಳು ಅವರು ಸಂಪೂರ್ಣ ಸ್ವತಂತ್ರರು. ಭಾವಾರ್ಥದಲ್ಲಿ ಸನ್ಯಾಸಿಗಳು ಶೂದ್ರರ ಮನೆಯಲ್ಲಿ ತಂಗುವ ಹಾಗಿಲ್ಲ. ಆದರೂ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರ ಎಂಬ ಗುಮಾಸ್ತ, ಅವನ ಮನೆಯಲ್ಲಿ ಅವರು ತಂಗಿದ್ರು. 500 ವರ್ಷಗಳ ಹಿಂದೆ ವಿಶೇಷವಾಗಿ ಬಂಗಾಳದಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದವರು ಬ್ರಾಹ್ಮಣ ಎಂದು ಸ್ವೀಕರಿಸುತ್ತಿದ್ದರು. ಅವರಿಗೆ ಹೆಸರೇ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರು. ಇತರ ಕುಟುಂಬಗಳಲ್ಲಿ ಅಂದರೆ ಕ್ಷತ್ರಿಯ ಮತ್ತು ವೈಶ್ಯ ಕುಟುಂಬಗಳಂತಹ ಉನ್ನತ ಜಾತಿಗಳಲ್ಲಿ ಜನಿಸಿದಂತಹ ಎಲ್ಲರನ್ನು ಕೂಡ ಶೂದ್ರ ಅಥವಾ ಅಬ್ರಾಹ್ಮಣ ಎಂದೇ ಪರಿಗಣಿಸಲಾಗ್ತದೆ. ಇಲ್ಲಿ ಆದ್ದರಿಂದ ಈ ಚಂದ್ರಶೇಖರ ಅವರು ಕೂಡ ಉತ್ತರ ಭಾರತದ ಕಾಯಸ್ಥ ಕುಟುಂಬಕ್ಕೆ ಸೇರಿದ ಗುಮಾಸ್ತ ಆಗಿದ್ದರು. ಅವನನ್ನು ಶೂದ್ರ ಎಂದೇ ಪರಿಗಣಿಸಲಾಗ್ತಿತ್ತು. ಅದೇ ರೀತಿಯಲ್ಲಿ ವೈಶ್ಯರನ್ನು, ಅದರಲ್ಲೂ ವಿಶೇಷವಾಗಿ ಸುವರ್ಣವರ್ಣಿಕ ಜನಾಂಗದವರನ್ನು ಬಂಗಾಳದಲ್ಲಿ ಶೂದ್ರರು ಅಂತೇಳಿ ಅಂಗೀಕರಿಸಲಾಗ್ತದೆ. ಚಿನ್ನದ ವ್ಯಾಪಾರಿಗಳನ್ನು ಕೂಡ ಶೂದ್ರ ಅಂತಲೇ ಹೇಳ್ತೀವಿ. ಅಷ್ಟೇಕೆ ಸಾಮಾನ್ಯವಾಗಿ ವೈದ್ಯ ವೃತ್ತಿಯನ್ನು ಮಾಡುವ ವೈದ್ಯ ಎಂಬ ಜನಾಂಗವನ್ನು ಕೂಡ ಶೂದ್ರರು ಅಂತ ಹೇಳಿ ಪರಿಗಣಿಸಲಾಗ್ತದೆ. ಸ್ವಾರ್ಥ ಬುದ್ಧಿಯ ಜನರು
ಸಮಾಜದಲ್ಲಿ ಬಳಕೆಗೆ ತಂದ ಇಂತಹ ಕೃತಕ ನೀತಿಗಳನ್ನು ಚೈತನ್ಯ ಮಹಾಪ್ರಭುಗಳು ಅವರು ಅಂಗೀಕರಿಸಲಿಲ್ಲದರು. ಮುಂದೆ ಬ್ರಾಹ್ಮಣರೆಂದು ಕರೆದುಕೊಳ್ಳುವವರು ಆಕ್ಷೇಪಿಸಿದ್ರು ಕೂಡ ಕಾಯಸ್ಥರು, ವೈದ್ಯರು ಮತ್ತು ವಣಿಕರು ಎಲ್ಲ ಯಜ್ಞೋಪವಿಧಗಳನ್ನು ಧರಿಸಲು ಆರಂಭಿಸಿ ಹಾಗೆ ಚೈತನ್ಯ ಮಹಾಪ್ರಭುಗಳ ಕಾಲಕ್ಕಿಂತ ಹಿಂದೆ, ಅವರ ಕಾಲಕ್ಕಿಂತ ಸಹ ಹಿಂದೆ ಬಂಗಾಳದ ರಾಜನಾಗಿದ್ದ ಬಳ್ಳಾಲ ಸೇನನು ವೈಯಕ್ತಿಕವಾದ ದ್ವೇಷದಿಂದ ಸುವರ್ಣ ವಣಿಕಾ ವರ್ಗವನ್ನು ಹೀಯಾಳಿಸುತ್ತಿದ್ದ. ಅಲ್ಲಿ ಬಂಗಾಳದಲ್ಲಿ ಸುವರ್ಣ ವಣಿಕ ಅಂದರೆ ಈ ವೈಶ್ಯರು, ವ್ಯಾಪಾರಸ್ಥರು, ಬಂಗಾರದ ವ್ಯಾಪಾರಸ್ಥ ವರ್ಗವು ಯಾವಾಗಲೂ ಬಹಳ ಶ್ರೀಮಂತವಾಗಿ ಇರ್ತಿತ್ತು. ಏಕೆಂದರೆ ಅವರು ಲೇವಾದೇವಿ ಮಾಡ್ತಾ ಇದ್ರು, ಚಿನ್ನ ಬೆಳ್ಳಿ ವ್ಯಾಪಾರವನ್ನು ಮಾಡುವುದು. ಹಾಗೆ ಬಳ್ಳಾಲ ಸೇನನು ಅವರಿಂದ ಹಣವನ್ನು ಸಾಲವಾಗಿ ಪಡೆಯುತ್ತಿದ್ದನು. ಕಾಲಾನುಕ್ರಮಣದಲ್ಲಿ ಬಳ್ಳಾಲ ಸೇನನು ದಿವಾಳಿಯಾದ. ಆಗ ಸುವರ್ಣ ವರ್ಣಿಕರು ಅವನಿಗೆ ಸಾಲ ಕೊಡುವುದನ್ನೇ ನಿಲ್ಲಿಸಿಬಿಟ್ರು. ಇದರಿಂದ ಬಳ್ಳಾಲ ಸೇನ ಕೋಪಗೊಳ್ತಾನೆ. ಅವನು ಎಲ್ಲ ಸುವರ್ಣ ವರ್ಣಿಕ ಜನಾಂಗದವನೇ ಶೂದ್ರ ಜನಾಂಗ ಅಂತ ಹೇಳಿ ದೂಷಣೆ ಮಾಡಿದ. ಬ್ರಾಹ್ಮಣ ಪರಂಪರೆಯಲ್ಲಿರುವ ವೈದಿಕ ವಿಧಿವಿಧಾನಗಳನ್ನು ಸುವರ್ಣ ವರ್ಣಿಕರು ಅನುಸರಿಸುವುದನ್ನು ಕೂಡ ಬ್ರಾಹ್ಮಣರು ಅಂಗೀಕರಿಸಬಾರದು ಎಂದು ಬ್ರಾಹ್ಮಣರನ್ನು ಪ್ರಚೋದಿಸಲು ಅವನು ಪ್ರಯತ್ನ ಮಾಡಿದ. ಕೆಲವು ಬ್ರಾಹ್ಮಣರೇನು ಬಳ್ಳಾಲ ಸೇನನ ಆ ಕ್ರಮಗಳನ್ನು ಗಣನೆಗೆ ತೆಗೆದುಕೊಳ್ತಾರೆ. ಆದರೆ ಉಳಿದವರು ಕೆಲವರು ಒಪ್ಪುವುದಿಲ್ಲ. ಸುವರ್ಣವರ್ಣಿಕರು ಬೆಂಬಲಿಸಿದ ಬ್ರಾಹ್ಮಣ ಸಮುದಾಯವನ್ನು ಬಹಿಷ್ಕರಿಸಲಾಯಿತು. ಆ ದಿನಗಳಲ್ಲಿ ಇಂತಹ ಪಕ್ಷಪಾತ, ಪ್ರಸ್ತುತ ದಿನಗಳಲ್ಲಿ ಕೂಡ ಇಂತಹ ಪಕ್ಷಪಾತ ಇನ್ನೂ ಕೂಡ ಆಚರಣೆಯಲ್ಲಿ ಇದೆ. ವಾಸ್ತವವಾಗಿ ಬ್ರಾಹ್ಮಣರಾಗಿ ಜನ್ಮ ತಾಳಲ್ಲಿ ಇಲ್ಲದಿದ್ದರೂ ಕೂಡ ವೈಷ್ಣವರಾಗಿರುವ ಅನೇಕ ಕುಟುಂಬಗಳು ಬಂಗಾಳದಲ್ಲಿ ಈಗ ಇವೆ. ಅವರು ಅವರ ಶಿಷ್ಯರಿಗೆ ಎಲ್ಲ ದೀಕ್ಷೆ ಕೊಡ್ತಾರೆ. ವೈಷ್ಣವ ತಂತ್ರಗಳ ಪ್ರಕಾರ ಯಜ್ಞೋಪವಿಧವನ್ನು ಧಾರಣೆ ಮಾಡಿಸುವ ಮೂಲಕ ಆಚಾರ್ಯರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಉದಾಹರಣೆಗೆ ಠಾಕೂರ ರಘುನಂದ, ಆಮೇಲೆ ಆಚಾರ್ಯ ಠಾಕೂರ ಕೃಷ್ಣದಾಸ್, ನವನಿ ಹೋಡಾ ಮತ್ತು ರಸಿಕಾನಂದ ದೇವ ಅಂದರೆ ಶ್ಯಾಮಾನಂದ ಪ್ರಭುಗಳ ಶಿಷ್ಯರವರಲ್ಲಿ. ಇವರ ಕುಟುಂಬಗಳಲ್ಲಿ ಉನ್ನತ ಜಾತಿಯ ಗೋಸ್ವಾಮಿಗಳಲ್ಲಿ ಇರುವಂತೆ ಉಪನಯನ ಕಾರ್ಯವನ್ನು ಆಚರಿಸಲಾಗ್ತದೆ. ಈ ಸಂಪ್ರದಾಯವು ಕಳೆದ 300-400 ವರ್ಷಗಳಿಂದ ಕೂಡ ನಡೆದುಕೊಂಡು ಬಂದಿದೆ. ದೇವತಾ ವಿಗ್ರಹದೊಡನೆ ಅರ್ಚನೆಗೊಳ್ಳುವಂತಹ ಆ ಶಿಲೆಯನ್ನು ಪೂಜಿಸುವ ಸೌಕರ್ಯವುಳ್ಳ ಸದ್ಗುರುಗಳು ಬ್ರಾಹ್ಮಣ ಕುಟುಂಬಗಳಲ್ಲಿ ಜನ್ಮ ತಳೆದು ಶಿಷ್ಯರಾಗಿ ಅಂಗೀಕೃತ ಆದವರು. ಈ ಕೃತಿಯ ರಚನೆ ನಡೆಯುತ್ತಿರುವ ಕಾಲದಲ್ಲಿ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನವು ಸಾಲಾಗ್ರಾಮದ ಶಿಲೆಯ ಪೂಜೆಯನ್ನು ಇನ್ನೂ ಪ್ರಾರಂಭ ಮಾಡಲಿಲ್ಲ. ಆದರೆ ಶೀಘ್ರದಲ್ಲಿಯೇ ಅರ್ಚನ ವಿಧಿಯ ಒಂದು ಅಗತ್ಯ ಕ್ರಿಯೆಯಾಗಿ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಇದನ್ನು ಬಳಕೆಗೆ ತರಲಾಗುವುದು. ಹರೇ ಕೃಷ್ಣ. 1 ನಿಮಿಷ ಟೈಮ್ ಇರೋದು, 1 ಶ್ಲೋಕ ಓದ್ಬೋದು. ಇದರಲ್ಲಿ ಏನಾದರೂ ಹೇಳಲಿಕ್ಕಿದೆಯಾ? ದೊಡ್ಡ ಶ್ಲೋಕ ನೋಡೋಣ. ಶ್ಲೋಕ 46. ತಪನ ಮಿಶ್ರೇರ ಗರೆ ಭಿಕ್ಷಾ ನಿರ್ವಾಹನ ಸನ್ಯಾಸೇರ ಸಂಗೆ ನಹಿ ಮಾನೆ ನಿಮಂತ್ರಣ. ಓದಿ. ಗಾಯತ್ರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ತಪನ ಮಿಶ್ರೇರ ಗರೆ ಭಿಕ್ಷಾ ನಿರ್ವಾಹಣ ಸನ್ಯಾಸೀರ ಸಂಗೆ ನಾಹಿ ಮಾನೆ ನಿಮಂತ್ರಣ. ತಪನ ಮಿಶ್ರರ ಗರೆ ಮನೆಯಲ್ಲಿ ಭಿಕ್ಷಾ ಆಹಾರವನ್ನು ಸ್ವೀಕರಿಸಿ ನಿರ್ವಹಣಾ ಕ್ರಮವಾಗಿ ಸ್ವೀಕರಿಸುವುದು. ಸನ್ಯಾಸೀರ ಇತರ ಮಾಯಾವಾದಿ ಸನ್ಯಾಸಿಗಳ ಜೊತೆಯಲ್ಲಿ ಸಂಗೆ ಅವರ ಸಂಘದಲ್ಲಿ ನಾಹಿ ಎಂದೂ ಇಲ್ಲ ಮಾನೆ ಅಂಗೀಕರಿಸುವುದು. ನಿಮಂತ್ರಣ ಆಹ್ವಾನವನ್ನು. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಒಂದು ನಿಯಮವೆಂಬಂತೆ ಚೈತನ್ಯ ಮಹಾಪ್ರಭುಗಳು ತಪನ ಮಿಶ್ರರ ಮನೆಯಲ್ಲಿ ಕ್ರಮವಾಗಿ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದರು. ಅವರು ಬೇರೆ ಯಾವ
ಸನ್ಯಾಸಿಗಳ ಸಂಘವನ್ನು ಮಾಡಲಿಲ್ಲ. ಅವರ ಆಹ್ವಾನಗಳನ್ನು ಅಂಗೀಕರಿಸಲಿಲ್ಲ. ಹರೇ ಕೃಷ್ಣ ಮಾತಾಜು. ಭಾವಾರ್ಥ ಇದೆ ಧನ್ಯವಾದಗಳು. ಮತ್ತೆ ಸ್ವಲ್ಪ 3 ಲೈನ್ ಮಾತ್ರ ಇದೆ. ಹೌದೌದು. ಚೈತನ್ಯ ಮಹಾಪ್ರಭುಗಳ ಈ ಆದರ್ಶಪ್ರಾಯವಾದ ನಡವಳಿಕೆಯು ಒಬ್ಬ ವೈಷ್ಣವ ಸನ್ಯಾಸಿಯು ಮಾಯಾವಾದಿ ಸನ್ಯಾಸಿಗಳ ಆಹ್ವಾನವನ್ನು ಅಂಗೀಕರಿಸಬಾರದು ಮತ್ತು ಅವರೊಡನೆ ನಿಕಟವಾಗಿ ಬೆರೆಯಬಾರದು ಎಂಬುದನ್ನು ಖಚಿತವಾಗಿ ಸಾಧಿಸಿ ತೋರಿಸುತ್ತದೆ. ಹರೇ ಕೃಷ್ಣ ಅನುವಾದ ಮಾತಾಜಿ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ಒಂದು ನಿಯಮವೆಂಬಂತೆ ಚೈತನ್ಯ ಮಹಾಪ್ರಭುಗಳು ತಪನ ಮಿಶ್ರರ ಮನೆಯಲ್ಲಿ ಕ್ರಮವಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ರು, ಸ್ವೀಕರಿಸ್ತಿದ್ರು ಅವರಿಂದ ತಕೊಂಡು. ಆದರೆ ಅವರು ಬೇರೆ ಯಾವ ಸನ್ಯಾಸಿಗಳ ಸಂಘವನ್ನು ಕೂಡ ಮಾಡಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಬರೀ ತಪನ ಮಿಶ್ರರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಿದ್ರು. ಅವರ ಆಹ್ವಾನಗಳನ್ನು ಕೂಡ ಅಂಗೀಕರಿಸಲಿಲ್ಲ. ಬೇರೆ ಯಾವ ಸನ್ಯಾಸಿಗಳ ಸಂಘವನ್ನು ಕೂಡ ಮಾಡಲಿಲ್ಲ. ಯಾರ ಆಹ್ವಾನವನ್ನು ಕೂಡ ಅವರು ಅಂಗೀಕರಿಸಲಿಲ್ಲ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಚೈತನ್ಯ ಮಹಾಪ್ರಭುಗಳ ಈ ಆದರ್ಶಪ್ರಾಯವಾದ ನಡವಳಿಕೆಯು ಒಬ್ಬ ವೈಷ್ಣವ ಸನ್ಯಾಸಿಯು ಮಾಯಾವಾದಿ ಸನ್ಯಾಸಿಗಳ ಆಹ್ವಾನವನ್ನು ಅಂಗೀಕರಿಸಬಾರದು. ಒಬ್ಬ ವೈಷ್ಣವ ಸನ್ಯಾಸಿ ಮಾಯಾವಾದಿ ಸನ್ಯಾಸಿಗಳ ಕರೆಯನ್ನು ಅಂಗೀಕರಿಸಬಾರದು ಮತ್ತು ಅವರೊಡನೆ ನಿಕಟವಾಗಿ ನಾವು ಬೆರೆಯಲೂಬಾರದು ಎಂಬುದನ್ನು ಇಲ್ಲಿ ಖಚಿತವಾಗಿ ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಟ್ಟಿದ್ದಾರೆ. ಹರೇ ಕೃಷ್ಣ. ವಾಚಾಕಲ್ಪತರುಭ್ಯಶ್ಚ ಕೃಪಾ ಸಿದ್ಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದಗಳು ಮಾತಾಜಿ. ಜೈ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದಂಡೋತ್ಪನ್ನ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ ಮೀಟಿಂಗ್. ನಾನು ಅಟೆಂಡೆನ್ಸ್ ಹಾಕಿದ್ದೀರಾ? ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹಾಕಿದ್ದೀರಾ ಎಲ್ಲರೂ ಅಟೆಂಡೆನ್ಸ್? ಉತ್ತರ ಕೊಡ್ತಿಲ್ಲ. ನಾನು ಹಾಕಿದ್ದೀನಿ ಮಾತಾಜು. ಹಾಕಿದೀವಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಾನು ಹಾಕಿದ್ದೀನಿ ಮಾತಾಜಿ. ಧನ್ಯವಾದಗಳು. ನಾನು ಹಾಕ್ಲಿಲ್ಲ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ಇವಾಗ ಆಗ್ತಾ ಇದ್ವಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ. ಧನ್ಯವಾದಗಳು ಮಾತಾಜು. ಧನ್ಯವಾದಗಳು. ನಾಗವಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅದು ಏನಿಲ್ಲ, ನಂದು ಇದು ಭಕ್ತಿ ವೃಕ್ಷ ಇದಕ್ಕೆ 3ನೇದ್ ಬಿಟ್ಟು ಭಾನುವಾರ ಆಗೋದಿಲ್ಲ. ನಮ್ಮ ಮೊಮ್ಮಗನ ಮದುವೆ ನಿಶ್ಚಯ ಆಗಿದೆ, ಸ್ವಲ್ಪ ಅಟೆಂಡ್ ಆಗೋದು ನಿಮ್ಮ ಭಕ್ತಿ ತೊಂದ್ರೆ ಆಗುತ್ತೆ. ಬೇರೆ ಕೇಳ್ಬೇಕು ಮಾತಾಜಿ. ಯಾರು ಮಾಡುದು? ಅಶ್ವಿನಿ ಮಾತಾಜಿ ಅವರು ಬಂದಿಲ್ಲ ಅಲ್ಲ? ಮಾತಾಡಿ. ಇಲ್ಲ, ನಾನು ಹೇಳ್ತೀನಿ ಮಾತಾಜಿ. ಯಾಕಂದ್ರೆ ಭಾನುವಾರ ಅದು ಸ್ವಲ್ಪ ನೆಂಟರು ಬರ್ತಾ ಇರ್ತಾರೆ, ಆಗೋದಿಲ್ಲ ಅಟೆಂಡ್ ಮಾಡಕ್ಕೆ. ಅದಕ್ಕೆ ಇಲ್ಲ ಮಾತಾಜಿ, ಯಾಕಂದ್ರೆ ತುಂಬಾ ಜನ ಅಟೆಂಡ್ ಮಾಡ್ತಾ ಇಲ್ಲ, ಅದಕ್ಕೆ ಟೈಮ್ ನಿಮ್ಗೆ ಯಾವಾಗ ಬೇಕು, ಯಾವ ಟೈಮ್ ಅಂತ ಹೇಳಿ ಅಂತ ಹೇಳ್ತಾ ಇದಾರೆ. ಅದ್ ನಿಮ್ಗೆ ಯಾವ ಟೈಮ್ ಬೇಕೋ ಅದ್ ಹೇಳಿ, ನೋಡ್ಬಾ. ಎಲ್ಲಾರ್ಗು ಟೈಮ್ ಕೇಳ್ತಾ ಇದಾರೆ, ಯಾಕಂದ್ರೆ ಯಾರು ಹೌದಾ? ಅಟೆಂಡ್ ಮಾಡ್ತಾ ಇಲ್ಲ. ಅಲ್ಲ, ಬೇರೆ ದಿವಸ ಹಾಕಿದ್ರು ನನ್ಗೆ ಇದೇ ಗ್ರೂಪ್ ಪರವಾಗಿಲ್ಲ. ಭಾನುವಾರ ಅಲ್ವಾ, ಶನಿವಾರ ಭಾನುವಾರ ಸ್ವಲ್ಪ ಇದಾಗಿರೋದ್ರಿಂದ ಮದುವೆ ಗೊತ್ತಾಗಿದೆ, ಎಲ್ಲಾರು ಹೋಗ್ಬೇಕಾಗಿರುತ್ತೆ, ಅದಕ್ಕೆ ಕೇಳಿದೆ. ಇಲ್ಲ ಮಾತಾಜಿ, ಅದೇ ನೋಡ್ತಾ ಇದಾರೆ. ಯಾಕಂದ್ರೆ ಭಾನುವಾರ ಟೈಮ್ ಅಂದ್ಬಿಟ್ಟು ಬರೀ 5 ಜನ ಇಲ್ಲ 6 ಜನ ಅಷ್ಟೇ ಅಟೆಂಡ್ ಆಗ್ತಿವಿ. 25 ಜನವರೆಗೂ ಇದ್ದಾರೆ, ಯಾರು ಅಟೆಂಡ್ ಆಗ್ತಾ ಇಲ್ಲ. ಅದಕ್ಕೇನೆ ಚೇಂಜ್ ಮಾಡುವ ಟೈಮಿಂಗ್ಸ್ ಅಂತ ಹೇಳಿ ನೋಡ್ತಾ ಇದ್ದಾರೆ. ನನ್ಗೇನು ಅಲ್ಲ, ಬೇರೆ ದಿವಸ ಇದೇ ಗ್ರೂಪ್ ಇದ್ರೆ ಪರವಾಗಿಲ್ಲ ನನ್ಗೇನು.
ಶನಿವಾರ ಭಾನುವಾರ ಸ್ವಲ್ಪ ಎಲ್ಲ ಬರ್ತಿರ್ತಾರೆ ಅದಕ್ಕೆ